ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಪುತ್ತೂರಿನ ಆನಂದ್ ಕುಮಾರ್ ಎಸ್ಕೆ ಅವರಿಗೆ ಈ ಬಾರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಪುತ್ತೂರು ತಾಲೂಕಿನ ಮಂಚಲ್ಪಡು ನಿವಾಸಿಯಾಗಿದ್ದು ಮಾಸ್ಟರ್ ಪ್ಲಾನರಿಯ ಮಾಲಕರಾಗಿದ್ದಾರೆ. ಎಸ್ಕೆ ಆನಂದ್ ಅವರ ಸಂಶೋಧನೆಯ ಫಲವೇ ಕಾಂಕ್ರೀಟ್ ಸಿಮೆಂಟ್ ಪೀಠೋಪಕರಣಗಳಾಗಿವೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇವುಗಳ ಉಪಯೋಗ ಅಪಾರವಾಗಿದೆ. ರಾಜ್ಯ ಹೊರ ರಾಜ್ಯಗಳಲ್ಲಿಯೂ ಈ ಪೀಠೋಪಕರಣಗಳು ಅಪಾರ ಜನಪ್ರಿಯತೆ ಹೊಂದಿದೆ. ಮಾತ್ರವಲ್ಲದೆ ಉದ್ಯಮ ಘಟಕಗಳನ್ನು ಹೊಂದಿದ್ದು ಸುಮಾರು 1000ಕ್ಕಿಂತಲೂ ಮೇಲ್ಪಟ್ಟು ಯುವಕರಿಗೆ ಉದ್ಯೋಗವನ್ನು ನೀಡಿದವರಾಗಿದ್ದಾರೆ. ಈ ಸೇವೆಗಾಗಿ ಈ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಇಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕರಾದ ಯುಟಿ ಖಾದರ್, ವೇದವ್ಯಾಸ್ ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.